ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂತ ಹೇಳುವಾಗ ಸ್ವಲ್ಪ ಜಾಸ್ತಿ ನೆನಪಾಗೋದು ನಮಗೆ ಪಟಾಕಿ, ಸ್ವೀಟ್ಸು, ಹೊಸ ಡ್ರೆಸ್ಸು, ಇದೆಲ್ಲ ಜಾಸ್ತಿಯಾಗಿ ನೆನಪಾಗುತ್ತೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ದೀಪಾವಳಿ ಸ್ಪೆಷಲ್ ಸ್ವೀಟ್ ಐಟಮ್ಸ್ಗಳನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಶ್ರೀಲತಾ ಮೇಡಮ್ ಬಂದಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಆರಾಮ್. ಓಕೆ, ಸೊ ಹ್ಯಾಪಿ ದೀಪಾವಳಿ. ಓಕೆ, ಸೊ ದೀಪಾವಳಿ ಅಂತ ಹೇಳುವಾಗ ಏನೆಲ್ಲ ನೆನಪು ಬರುತ್ತೆ ಮೇಡಮ್ ನಿಮಗೆ? ಜಾಸ್ತಿಯಾಗಿ ಪಟಾಕಿ ಎಲ್ಲ ಬಿಟ್ಟದ್ದು. ಬಟ್ ಈಗ ನಿಮಗೆ ಈಗ ಮ್ಯಾರೇಜ್ ಆಗಿದೆ, ಸೊ ಹೇಗೆ ತುಂಬ ಡಿಫ್ರೆನ್ಸ್ ಇದೆಯಾ? ಸೇಮ್ ಅಲ್ವಾ? ಓಕೆ, ಗ್ರೇಟ್. ಆ್ಯಂಡ್ ನಿಮ್ಮ ಊರು ಮೇಡಮ್? ನಂದು ತಾಯಿ ಮನೆ ಇದು ಓಕೆ ಗಂಡನ ಮನೆ ಕುಂಜಲ್ವೆ. ಓಕೆ ಓಕೆ, ಸೂಪರ್. ಆ್ಯಂಡ್ ತಾಯಿ ಮನೆಗೆ ಹೋಗ್ಲಿಕ್ಕಿದೆಯಾ ದೀಪಾವಳಿಗೆ? ಹೋಗ್ತೀರಿ. ಓಕೆ, ಸೊ ಆಗಲಿ. ಆ್ಯಂಡ್ ದೀಪಾವಳಿ ಅಂತ ಹೇಳುವಾಗ ನಿಮಗೆ ಜಾಸ್ತಿಯಾಗಿ ಹೊಸ ಬಟ್ಟೆ ಇದೆಲ್ಲ ಜಾಸ್ತಿ ನೆನಪಾಗೋದು. ಸೊ ಈ ವರ್ಷದ ಒಂದು ದೀಪಾವಳಿ ಹಬ್ಬಕ್ಕೆ ಎಷ್ಟು ಬಟ್ಟೆಗಳನ್ನು ತೊಗೊಂಡಿದ್ದೀರಾ? ಅಂದರೆ ಕೆಲವರು ಜಾಸ್ತಿಯಾಗಿ ದೀಪಾವಳಿ ಅಂತಲ್ಲ, ಡೈಲಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಕೆಲವರು ದೀಪಾವಳಿಗೆ ಮಾತ್ರ ಪರ್ಚೇಸ್ ಮಾಡ್ತಾರೆ. ಸೊ ಇಂಥದ್ದು ಏನಾದರೂ ಇದೆಯಾ? ಓಕೆ ಓಕೆ, ಸೂಪರ್. ಓಕೆ, ಆ್ಯಂಡ್ ಇವತ್ತು ಏನು ನಮ್ಮ ವೀಕ್ಷಕರಿಗೆ ಇದು ಸ್ವೀಟ್ ಐಟಮ್ಸ್ ಅಂತಲ್ವಾ? ಓಕೆ, ಇದಕ್ಕೆ ಹೆಸರು ಏನು ಮೇಡಮ್? ಶಾಯಿ ಟುಕುಡ ಅಂತ. ಓಕೆ, ಇದಕ್ಕೆ ಬೇಕಾಗೋದು ಎಲ್ಲ ಬ್ರೆಡ್, ಶುಗರ್, ಕೇಸರಿ, ಹಾಲು, ಓಕೆ, ಬಾದಾಮ್, ಕರಿಲಿಕ್ಕೆ. ಓಕೆ, ಸೂಪರ್. ಇಷ್ಟೇ ಇದ್ರೆ ಸಾಕು. ಇದು ಒಂದು ನನ್ನ ಪ್ರಕಾರ ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ? 15 minutes ಅಷ್ಟೇ. ಓಕೆ, ನಿಮಗೆ ಸ್ವೀಟ್ಸ್ ಇಷ್ಟನಾ ಖಾರ ಇಷ್ಟನಾ? ನನಗೆ ಎರಡೂ ಇಷ್ಟ. ಎರಡು ಇಷ್ಟ? ಖಾರ ಇಷ್ಟ ಜಾಸ್ತಿ. ಖಾರ ಇಷ್ಟ. ಓಕೆ, ಆ ಖಾರ ತಿನ್ನೋರಿಗೆ ಜಾಸ್ತಿ ಸಿಟ್ಟು ಜಾಸ್ತಿ ಅಂತೆ, ಹೌದಾ? ನಂಗೆ ಗೊತ್ತಿಲ್ಲ. ಹೌದಾ? ಓಕೆ, ಗ್ರೇಟ್. ಆ್ಯಂಡ್ ಮನೆಯಲ್ಲಿ ಫ್ರೀ ಟೈಮ್ ಇರುವಾಗ ಏನೆಲ್ಲ ಮಾಡ್ತೀರಾ ಮೇಡಮ್? ಅಂದರೆ ಕಿಚನಲ್ಲಿ ಜಾಸ್ತಿ ಇರ್ತಾರೆ ಹೇಗೆ? ಹೌದು, ಕಿಚನ್ ಅಲ್ಲಿ ಇರ್ತಾರೆ. ಓಕೆ, ಕ್ಯಾರೆಟ್ ಹಲ್ವಾ ಹಾಗೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಕ್ಯಾರೆಟ್ ಹಲ್ವಾ ಜಾಸ್ತಿಯಾಗಿ ಮನೇಲಿ ಮಾಡ್ತೀರಾ? ಓಕೆ, ಸೊ ನೀವು ಮಾಡಿರುವಂಥ ಅಡಿಗೆಗಳು ಜಾಸ್ತಿಯಾಗಿ ನಿಮ್ಮ ಹಸ್ಬೆಂಡಿಗೆ ಇಷ್ಟ ಆಗುತ್ತಾ? ಇಷ್ಟ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೈಲ್ ದೂರ ಹೋಗ್ತಿದ್ದೆ. ಓಕೆ ಓಕೆ, ಈಗ ಅಂದ್ರೆ ಅಭ್ಯಾಸ ಆಗಿದೆ. ಈಗ ಅಭ್ಯಾಸ ಆಗಿದೆ. ಟೇಸ್ಟ್ ಅದೇ ಬರುವುದು ಅಂತ ಅಲ್ವಾ? ಓಕೆ, ಗ್ರೇಟ್. ಅದಕ್ಕೆ ಡಿಫ್ರೆಂಟ್ ಮಾಡ್ತಾ ಹೋಗ್ತೇನೆ. ಓಕೆ ಓಕೆ ಓಕೆ, ಮೊದಲಿಗೆ ಏನು ಮಾಡ್ಬೇಕು ಮೇಡಮ್? ನಾನು ಇದು ರೆಬಡಿ ಹಾಲು ಬೇಕು ಅಲ್ವಾ? ಓಕೆ, ಸೊ ಹಾಲು ಎಷ್ಟು ಬೇಕಾಗ್ತದೆ ಮೇಡಮ್ ಅದಕ್ಕೆ? ಜಾಸ್ತಿ ಅಂದ್ರೆ ಒಂದು ಹಾಲು 1 ಲೀಟರ್ ಬೇಕು. 1 ಲೀಟರ್ ಬೇಕಾಗ್ತದೆ. ಓಕೆ ಓಕೆ, ಅಂದ್ರೆ 1/2 ಲೀಟರ್ ಬರುವ ಹಾಗೆ ಕುದಿಸಬೇಕು. ಓ, ಅಲ್ಲಿ ತನಕ? ಹೌದು. ಓಹೋ, ಓಕೆ ಓಕೆ, 1 ಅವರ್ ತಗೊಳ್ಬೇಕು. ಓಕೆ ಓಕೆ, ಫಸ್ಟಿಗೆ ಹಾಲು ಹಾಕಬೇಕು. ಅದು ಬಿಸಿ ಆಗ್ತಾ 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 ಹೌದು. ಓಕೆ, 1 ಲೀಟರ್ ಹಾಲು ಬೇಕು ಅಲ್ವಾ? ಇದು ಕುದಿತಾ ಬರುವಾಗ 1 ಸ್ಪೂನು ಶುಗರ್ ಹಾಕಬೇಕು. 1 ಸ್ಪೂನ್ ಶುಗರ್? ಒಂದೇ ಸ್ಪೂನ್, ಜಾಸ್ತಿ ಬೇಡ. ಓಕೆ, ಅದು ಯಾಕೆ ಮೇಡಮ್? ಅಂದ್ರೆ ಅದು ಮತ್ತೆ ಶುಗರ್ ಹಾಕ್ಲಿಕ್ಕೆ ಆಗಲ್ವಾ? ಇಲ್ಲ, ಅಂದ್ರೆ ಇದು ಡಿಪ್ ಫ್ರೈ ಮಾಡ್ತಾರೆ. ಓಕೆ ಓಕೆ, ಶುಗರ್ ಅಲ್ಲಿ, ಅದಕ್ಕೆ ಇದು ಮತ್ತೆ ಇದು ಜಸ್ಟ್ ನಾವು ಹಾಕುದಷ್ಟೇ. ಓಹೋ, ಓಕೆ ಓಕೆ ಓಕೆ, ಸೂಪರ್. ಅಂಡ್ ಇದು ಬೇಯ್ತಿರ್ಬೇಕು ಮೇಡಮ್. ಈಗ ಸಕ್ಕರೆ ಹಾಕ್ಬೇಕು ಅದಕ್ಕೆ? 1 ಸ್ಪೂನ್? ಓಕೆ, 1 ಸ್ಪೂನ್ ಆಫ್ ಶುಗರ್ ಅಲ್ವಾ? ಓಕೆ, ಗ್ರೇಟ್. ಎಸ್, 1 ಸ್ಪೂನ್ ಶುಗರ್ ಬೇಕು, ಮತ್ತೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಈಗಲೇ ಅಲ್ವಾ? ಸೊ ಇದು ಬೇಯ್ತಾ ನಿಮಗೆ ಅಂದ್ರೆ ಎಷ್ಟು 1 ಅವರ್ ಬೇಕಾ? ಓಕೆ, ಸೊ 1 ಅವರ್ ಬೇಕಾಗುತ್ತೆ. ಓಕೆ, ಸೊ ಗ್ರೇಟ್. ಆ್ಯಂಡ್ ಎಲ್ಲಿ ಕಾಲೇಜ್ ಮಾಡಿದ್ರಿ ಮೇಡಮ್ ನೀವು? ವೇಣೂರಲ್ಲಿ. ಓಕೆ, ಸೊ ಕಾಲೇಜ್ ಲೈಫಲ್ಲಿ ಹೇಗಿತ್ತು? ಸೂಪರಾ? ಓಕೆ, ಸೊ ದೀಪಾವಳಿ ಅಂತ ಹೇಳುವಾಗ ಸ್ವಲ್ಪ ಜಾಸ್ತಿ ಪೂಜೆ ಎಲ್ಲ ಇರುತ್ತೆ. ಸೊ ಏನೆಲ್ಲ ಪೂಜೆ ಇರುತ್ತೆ ಮೇಡಮ್? ಜಾಸ್ತಿಯಾಗಿ ನವರಾತ್ರಿಯಲ್ಲಿ ಬೇರೆ ಒಂದು ಇರುತ್ತೆ, ದೀಪಾವಳಿಗೆ ಒಂದು ಕೆಲವರು ಪೂಜೆ ಜಾಸ್ತಿ ಇರುತ್ತೆ. ಸೊ ಯಾವ ಥರ ಪೂಜೆಗಳನ್ನು ಮಾಡ್ತೀರಾ? ಓ, ಅದೆಲ್ಲ ಮಾಡ್ತೀರಲ್ವಾ? ಓಕೆ, ಸೊ ಕರೆಯುವುದು ನೀವು ಕರಿತೀರಾ? ಓಕೆ, ಮುಂಚೆ ಅಲ್ವಾ? ಈಗ ಸ್ವಲ್ಪ ಕಷ್ಟ. ಓಕೆ ಓಕೆ, ಸೊ ಗ್ರೇಟ್. ಆ್ಯಂಡ್ ಇದು ಮೇ ಬಿ ಹಾಲಿದ್ದು ಬಿಸಿ ಆದಮೇಲೆ ಏನು ಮಾಡಬೇಕು ಮೇಡಮ್ ನೆಕ್ಸ್ಟ್? ಕೇಸರಿ ಹಾಕಬೇಕು. ಓಕೆ, ಇದಕ್ಕೆ ಹಾಕಬೇಕು. ಓಕೆ 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 ಮೇಡಮ್, ಈಗ ಆಲ್ಮೋಸ್ಟ್ ಕಲರ್ ಚೇಂಜಸ್ ಆಗ್ತವಂತಲ್ವಾ? ಓಕೆ, ಆ್ಯಂಡ್ ದೀಪಾವಳಿ ಅಂತ ಹೇಳುವಾಗ ಜಾಸ್ತಿಯಾಗಿ ನಮಗೆ ಸ್ಪೆಷಲ್ ತಿಂಡಿಗಳೆಲ್ಲ ಮಾಡಬೇಕಾಗುತ್ತೆ. ಸೊ ಏನೆಲ್ಲ ಮಾಡಿದ್ರಿ ಮೇಡಮ್ ಇವತ್ತು? ಸ್ವೀಟ್ ಐಟಮ್ಸ್. ಯಾವ್ದು ಸ್ವೀಟ್ ಐಟಮ್ಸ್ ಮೇಡಮ್ ಜಾಸ್ತಿಯಾಗಿ ಮನೆಯಲ್ಲಿ? ಇದು ಗುಲಾಬ್ ಜಾಮೂನ್ ಮಾಡಿದಿರೋ? ಓಕೆ, ಆ್ಯಂಡ್ ಬೇರೆ ಬೇರೆ ಸ್ವೀಟ್ ಐಟಮ್ಸ್ ಎಲ್ಲ ಜಾಸ್ತಿಯಾಗಿ? ಓಕೆ, ಗಟ್ಟಿ. ಓಕೆ ಓಕೆ, ಓಕೆ. ನಿಮ್ಮ ಮನೇಲಿ ಸಿಹಿ ಗಟ್ಟಿ ಜಾಸ್ತಿ ಅಂತಾರ ಚಪ್ಪೆ ಗಟ್ಟಿ? 2 ಸಹ. ಓಕೆ, ಸೊ ನಿಮ್ಮ
ಅಮ್ಮನ ಬಗ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸಣ್ಣದಿರುವಾಗ ಹೌದು ಹೇಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಗಮ್ಮತ್ ಆಗ್ತಿತ್ತಾ ಅಂತ? ತುಂಬಾ ಗಮ್ಮತ್. ತುಂಬ ಅಮ್ಮ ಏನು ಸ್ವೀಟ್ಸ್ ಎಲ್ಲ ಮಾಡ್ತಿದ್ದೆ ನೆನಪಿದ್ಯಾ? ನಾವು ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಎಲ್ಲ ಮಾಡ್ತಿದ್ವಿ. ಓಕೆ, ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿಯಾ? ಓಕೆ ಓಕೆ. ಆವಾಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಸೂಪರ್ ಆಗ್ತದಲ್ವಾ? ಬೇರೆ ಹಬ್ಬ ದೊಡ್ಡ ದೊಡ್ಡ ಹಬ್ಬ ಎಲ್ಲ ಬರುವಾಗ. ಈಗ ಅಂದರೆ ಜಾಯಿಂಟ್ ಫ್ಯಾಮಿಲಿ ಈಗ ಇಲ್ಲ, ಕಮ್ಮಿ ಆಗಿದೆ ಅಲ್ವಾ? 4 ಜನ ಜಾಸ್ತಿ ಆಗಿ ಅಲ್ವಾ? ಓಕೆ ಓಕೆ ಮೇಡಮ್, ಈಗ 1 hour ಅಂದರೆ ನಾವು ಈ ಥರ ಆಗುತ್ತಲ್ವಾ? ಓಕೆ, ಕಲರ್ ಸ್ವಲ್ಪ ಚೇಂಜಸ್ ಆಗ್ತದೆ. ಓಕೆ, ಆ್ಯಂಡ್ 1 hour ಬೇಕಂದ್ರೆ ನಮಗೆ ಜಾಸ್ತಿ ಪೇಷನ್ಸ್ ಬೇಕಾಗ್ತದೆ ಅಂತ ಅಲ್ವಾ? ಓಕೆ, ನಮಗೆ 15. ಓಹೋ, ಓಕೆ ಓಕೆ. ಎಸ್ 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 ಎಸ್. ಓಕೆ, ಆ್ಯಂಡ್ ಇದೀಗ ರೆಡಿ ಆದಮೇಲೆ ಏನು ಮಾಡ್ಬೇಕು ಮೇಡಮ್? ಇದು ರೆಡಿ ಆದ ನಂತರ ನೆಕ್ಸ್ಟ್ ಪಾಕ ರೆಡಿ ಮಾಡಬೇಕು. ಓಕೆ, ಶುಗರಿಂದ. ಓಕೆ ಓಕೆ ಓಕೆ, ಸೂಪರ್ ಮೇಡಮ್. ಇದು ಆಲ್ರೆಡಿ ರೆಡಿ ಆಯ್ತಲ್ವಾ? ಸೊ ಡಿಫ್ರೆಂಟ್ ಕಲರ್ ಬಂದಿದೆ ಅಲ್ವಾ? ಸೊ ಇದಾದ್ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರಿ? ನಾನು ಶುಗರ್ ಸಕ್ಕರೆ ಪಾಕ. ಓಕೆ ಓಕೆ ಓಕೆ. ಇದಕ್ಕೆ ಈಗ ಸಕ್ಕರೆ ಎಷ್ಟು ಬೇಕು? ಇಷ್ಟು. ಓಕೆ, ನಮಗೆ ಅಂದರೆ ಡಿಪೆಂಡ್ಸ್ ಅಲ್ವಾ? ಹೌದು. ಓಕೆ, ಕ್ವಾಲಿಟಿ ಅಂದರೆ ನಮಗೆ ಕ್ವಾಲಿಟಿಗಿಂತ ಕ್ವಾಂಟಿಟಿ ಎಷ್ಟು ಬೇಕು ಅದರ ಮೇಲೆ ಡಿಪೆಂಡ್. ಓಕೆ, ಎಸ್. ಸ್ವಲ್ಪ ಅಷ್ಟೇ ಕಪ್ಪ? ಹೌದು, ಇಷ್ಟೇ. ಇದರಲ್ಲಿ ಅಳತೆ ಪ್ರಮಾಣದಲ್ಲಿ ಎಷ್ಟು ಹಾಕ್ಬೇಕಾಗ? ಒಂದು ಸಾಕು? ಈಗ ಒಂದು ಸಾಕು. ಓಕೆ ಓಕೆ. ಸೊ ಇದಕ್ಕೆ ನಮಗೆ ಎಷ್ಟು ನೀರು ಎಷ್ಟು ಬೇಕಾಗುತ್ತೆ? ಇಷ್ಟೇ ಬೇಕಾ? ಓಹೋ, ಅದು ಅಳತೆ ಪ್ರಮಾಣ. ಓಕೆ, ಇಷ್ಟಕ್ಕೆ ನೀವು ನೀರು ಹಾಕಬೇಕು. ಹೌದು ಮೇಡಮ್. ಇದೆಷ್ಟು ಹೊತ್ತು ಬೇಕಾಗುತ್ತೆ? ಇದು 15 ಮಿನಿಟ್ಸ್ ಬೇಕಾಗ್ತದೆ. ಓಕೆ, ಸೊ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ, ಅಳತೆ ಪ್ರಮಾಣದಲ್ಲಿ ಹಾಕಬೇಕು. ಓಕೆ, ಸೊ ನಮಗೆ ಅಂದರೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಅದರ ಮೇಲೆ ಡಿಪೆಂಡ್ ಅಲ್ವಾ? ಓಕೆ, ಸೊ ಇದು ಮಕ್ಕಳಿಗೆ ಇಷ್ಟ ಆಗುತ್ತಾ ಈ ಸ್ವೀಟ್ಸು? ತುಂಬ ಇಷ್ಟ ಆಗುತ್ತೆ. ಅದೊಂಥರ ಕ್ರಿಸ್ಪಿ. ಓಕೆ ಓಕೆ. ಸೊ ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ, ಅಂದರೆ ನಮ್ಮಂಥವರಿಗೆಲ್ಲ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಓಕೆ, ಸೊ ಗ್ರೇಟ್. ಆ್ಯಂಡ್ ನೀವು ಹೇಳಿದಾಗೆ ದೀಪಾವಳಿ ಅಂದರೆ ಜಾಸ್ತಿಯಾಗಿ ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ಈಗ ಜಾಸ್ತಿಯಾಗಿ ಬೇಕರಿಗಳಲ್ಲಿ ನಾವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ, ಬಟ್ ಕೆಲವರು ಮನೆಯಲ್ಲೇ ಸ್ವೀಟ್ ತಯಾರಿ ಮಾಡ್ತಾರೆ ಅಲ್ವಾ? ಓಕೆ, ಆ್ಯಂಡ್ ನಿಮಗೆ ಈಗ ಜಾಸ್ತಿಯಾಗಿ ಪಟಾಕಿ ಬಿಡಬಾರ್ದು ಈ ಥರ ಎಲ್ಲ ಹೇಳ್ತಾರೆ, ಬಟ್ ನೀವೇನು ಹೇಳ್ತೀರಾ? ಪಟಾಕಿ ತುಂಬ ಇಷ್ಟನಾ ನಿಮಗೆ? ಹೇಗೆ? ತುಂಬ ಇಷ್ಟ. ಓಕೆ, ಗ್ರೇಟ್. ಅದರಲ್ಲಿ ಬೇರೆ 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 ಪಟಾಕಿಗಳು ಇದೆಯಲ್ಲ, ಸೊ ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಓಹ್, ಅದು ಇಷ್ಟನಾ? ಲಕ್ಷ್ಮಿ ಪಟಾಕಿ. ಓಹೋ, ಓಕೆ ಓಕೆ. ಬಾಂಬೆ ಇಷ್ಟ. ನೀವು ಬಿಡ್ತೀರಾ? ಒಂದ್ಸಲ ಬಿಟ್ಟಿದ್ದೆ. ಓಕೆ, ಮತ್ತೆ ಏನಾದರೂ ಆಗಿದೆಯಾ? ಆ ಥರ ಏನೂ ಆಗಿಲ್ಲ. ಓಕೆ, ಸೊ ಇದು ಮೇ ಬಿ ನಮಗೆ ಈಗ 15 ಮಿನಿಟ್ಸು ಈ ಥರ ಅಲ್ವಾ? ಹೌದು. ಓಕೆ ಓಕೆ, ರೆಡಿ ಆಯ್ತು ಮೇಡಮ್. ಓಕೆ, ಸೊ 15 ಮಿನಿಟ್ಸ್ ಇದಕ್ಕೆ ಬೇಕು. 15 ಮಿನಿಟ್ಸ್ ಆಗ ನೀವು ಏನು ಹಾಲು ಬೇಯಿಸಿದ್ರಲ್ವಾ, ಅದಕ್ಕೆ 15 ಮಿನಿಟ್ಸ್ ಬೇಕು. ಓಕೆ, ಸೊ ಇದೀಗ ರೆಡಿಯಾದ ಪಾಕವನ್ನು ಏನು ಮಾಡಬೇಕೀಗ? ಈಗ ಸೈಡಲ್ಲಿ ಇಟ್ಟು ಓಕೆ, ಸ್ವಲ್ಪ ತಣ್ಣಗಾಗಬೇಕದು? ಹೌದು. ಓಕೆ ಓಕೆ. ಈಗ ಹೌದು. ಇದೀಗ ಸಕ್ಕರೆ ಪಾಕ
ಓಕೆ ಸೂಪರ್, ನಂಗಂತೂ ಖುಷಿ ಆಯಿತು. ಆ್ಯಂಡ್ ಇದು ಸಿಂಪಲ್ ಆಗಿ ನಮ್ಮ ದೀಪಾವಳಿ ಹಬ್ಬಗೆ ಇದು ಸ್ವೀಟನ್ನು ಮಾಡ್ಬೋದು. ಓಕೆ, ಆ್ಯಂಡ್ ನೆಂಟರು ಯಾರು ಬರ್ತಾರೆ ಮನೆಗೆ ಅವ್ರಿಗೆ ಕೂಡ ಹಾಗೆ ಸಿಂಪಲ್ ಆಗಿ ಕೊಡ್ಬೋದು ಅಲ್ವಾ, ಬೇಕ್ರಿ ಐಟಮ್ಸ್ಗಿಂತ ಮನೆಯಲ್ಲೇ ಮಾಡ್ಬೋದು ಅಲ್ವಾ. ಓಕೆ, ಮತ್ತೊಮ್ಮೆ ಹೇಳ್ಬೋದು ಇದಕ್ಕೆ ಏನೆಲ್ಲ ಬೇಕು ಅಂತ. ಓಕೆ, ಶುಗರ್, ಓಕೆ, ಬಾದಾಮಿ, ಓಕೆ, ಮತ್ತೆ ಹಾಲು, ಓಕೆ, ಮತ್ತೆ ಕೇಸರಿ, ಬ್ರೆಡ್, ಆಯಿಲ್, ಅಷ್ಟೇ ಬೇಕು. ಫಸ್ಟಿಗೆ ನಾವು ಸಕ್ಕರೆ ಪಾಕನ್ನು ರೆಡಿ ಮಾಡಬೇಕು. ಅದರ ಫಸ್ಟಿಗೆ ನಾವು ಹಾಲಿದ್ದು ಏನು ರೆಡಿ ಮಾಡಿದ್ರಲ್ಲ ಅದು ಮಾಡಬೇಕಾಗುತ್ತೆ. ಅದಕ್ಕೆ 1 hour ಬೇಕಲ್ವಾ. ಓಕೆ, ಸಕ್ಕರೆ ಪಾಕ ನನ್ನ ಪ್ರಕಾರ ಒಂದು 15 minutes ಬೇಕು. ಟೋಟಲ್ ಇದಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು ಅಲ್ವಾ. ಓಕೆ ಸೂಪರ್. ಆ್ಯಂಡ್ ನಂಗಂತೂ ಖುಷಿ ಆಯಿತು ಈ ಒಂದು ಡಿಶ್. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀರಿ ಮೇಡಮ್? ನೆಕ್ಸ್ಟ್ ಮಲ್ಪೋವಾ. ಓಕೆ, ಮಲ್ಪೋವಾ. ಓಕೆ ಸೂಪರ್. ಆ್ಯಂಡ್ ಅದು ಕೂಡ ಸ್ವೀಟ್ ಐಟಮ್ ಅಲ್ವಾ. ಸೊ ಅದು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ ಎಸ್ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕರೆಕ್ಟ್ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಓಕೆ, ಆ್ಯಂಡ್ ಆಗಲೇ ಒಂದು ಸ್ವೀಟ್ ಐಟಮ್ಸ್ ಮಾಡಿ ಆಯಿತು. ಆ್ಯಂಡ್ ಇವಾಗ ಏನು ಮಾಡ್ತೀರಿ ಈಗ? ಮಲ್ಪೋವಾ. ಓಕೆ ಗ್ರೇಟ್. ಆ್ಯಂಡ್ ಇದಕ್ಕೆ ತುಂಬ ಐಟಮ್ಸ್ ಬೇಕಾಗುತ್ತೆ ಅಂತಲ್ವಾ? ಓಕೆ, ಏನೆಲ್ಲ ಬೇಕಾಗ್ತದೆ ಮೇಡಮ್ ಇದಕ್ಕೆ? ಮೈದಾ ಬೇಕು. ಓಕೆ, ಶುಗರ್, ಎಸ್, ಸೋಂಪು, ಓಕೆ, ಉಪ್ಪು, ಓಕೆ, ಸೋಡಾ, ಏಲಕ್ಕಿ, ಓಕೆ, ಕೋವಾ, ಓಕೆ, ಬಾದಾಮ್, ಕೇಸರಿ. ಓಕೆ, ಎಷ್ಟು ಬೇಕು? ಹಾಲು ಬೇಕು. 1 ಗ್ಲಾಸ್. ಓಕೆ, ಹಾಲು 1 ಗ್ಲಾಸ್ ಆಫ್ ಮಿಲ್ಕ್ ಬೇಕು. ಆ್ಯಂಡ್ ಮತ್ತೆ ಏನು ಬೇಕು? ತುಪ್ಪ ಬೇಕು. ಓಕೆ, ಎಷ್ಟು ಇದ್ರೆ ರೆಡಿ ಅಲ್ವಾ. ಇದು ಕೂಡ ಸ್ವೀಟ್. ಆಯಿಲ್ ಬೇಕು, ಮೈನ್ ಆಯಿಲ್. ಓಕೆ, ಸೊ ಇದು ಕೂಡ ಸ್ವೀಟ್ ಐಟಮ್ಸ್ ಅಲ್ವಾ. ಓಕೆ, ಆ್ಯಂಡ್ ಸ್ವೀಟ್ ಐಟಮ್ಸ್ ಅದೇ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗೋದು ಒಂದು. ಆ್ಯಂಡ್ ದೀಪಾವಳಿ ಅಂತ ಹೇಳುವಾಗ ಸ್ವಲ್ಪ ಸ್ವೀಟೇ ಮಾಡೋಣ ಅಲ್ವಾ. ಓಕೆ, ಮೊದಲಿಗೆ ಏನು ಮಾಡಬೇಕು ಮೇಡಮ್? ಮೊದಲಿಗೆ ಒಂದು ಜಾರಡಿ ಓಕೆ ಮೈದಾ ಹಾಕಿ ಮಿಕ್ಸ್ ಮಾಡಬೇಕು. ದೋಸೆ ಟೈಪ್ ಅಲ್ಲಿ ಇದೆಲ್ಲ ಫುಲ್ ಮಿಕ್ಸ್ ಮಾಡಿ ಓಕೆ, ದೋಸೆ ಟೈಪ್ ಅಲ್ಲಿ ಕಲಸಿಡ್ಬೇಕು 2 hour. ಓಕೆ, ಫಸ್ಟ್ ಮೈದಾವನ್ನ ಕಲಿಸ್ಬೇಕಲ್ವಾ. ಮೈದಾ ಮತ್ತೆ ಚಿರೋಟಿ ರವೆ ಒಂದು 2 ಸ್ಪೂನ್ ಅಷ್ಟು. ಓಕೆ ಮೇಡಮ್, ಈಗ ಏನ್ ಮಾಡಬೇಕು? ಫಸ್ಟ್ ಒಂದು ಕಪ್ ಅಲ್ಲಿ ನಾನು ಮೈದಾ ತಗೊಳ್ತೇನೆ. ಓಕೆ, ಒಂದು ಕಪ್. ಏಲಕ್ಕಿ ಒಂದು ಸ್ವಲ್ಪ ಟೇಸ್ಟ್ ಹಾಕಿದ್ರು ಸೋ ಒಳ್ಳೆ. ಓಕೆ ಎಸ್. 2 hour ಇಡಬೇಕು. ಓಕೆ, ಇದನ್ನ 2 hour ಇಡಬೇಕು. ಓಕೆ, ಯಾಕೆ ಮೇಡಮ್? ಅದು ಒಂಥರ ಸ್ಮೂತ್ನೆಸ್ ಇರುತ್ತೆ. ಓಕೆ, ಇದಾದ್ಮೇಲೆ ಏನು ಮಿಕ್ಸ್ ಮಾಡ್ಬೇಕು ಮೇಡಮ್? ನಾನು ಸಿರಪ್ ಮಾಡಬೇಕು. ಓಕೆ, ಸಿರಪ್. ಓಕೆ, ಶುಗರ್ ಇದಲ್ವಾ? ಓಕೆ ಮೇಡಮ್, ಈಗ ಸಕ್ಕರೆ ಪಾಕ ಸೇಮ್ ಅಲ್ವಾ? ಓಕೆ, ಸೊ ಎಷ್ಟು ಬೇಕಾಗ್ತದೆ ಇದಕ್ಕೆ? ಸೇಮ್ 1 ಕಪ್.
ಗ್ರೇಟ್ ಆ್ಯಂಡ್ ಸೂಪರ್ ಟೇಸ್ಟು. ಆ್ಯಂಡ್ ನಾವು ಆಗಲೇ ಹೇಳಿದ್ವಿ ಸೇಮ್ ಅಂತ, ಹೌದು ಆದರೆ ಸೇಮ್ ಹೌದು, ಬಟ್ ಟೇಸ್ಟ್ ಡಿಫ್ರೆನ್ಸ್ ಇದೆ. ಓಕೆ, ಯಾಕಂದರೆ ನಾವು ಆಗ ಮೈದಾ ಮತ್ತು ಏನು ಮಿಕ್ಸ್ ಮಾಡಿದ್ದು ಚಿರೋಟಿ ರವ, ಓಕೆ, ಅದು ಮಿಕ್ಸ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ ಅಲ್ವಾ. ಓಕೆ, ಆ್ಯಂಡ್ ಇದು ಏನು ಕ್ರೀಮ್ ಇದಕ್ಕೆ ಹೆಸರು? ಓಕೆ, ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತಲ್ವಾ. ಅದು ಹಾಕ್ಲಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಲ್ವಾ. ಓಕೆ, ಚಪ್ಪೆ ಥರ ಇರುತ್ತೆ. ಓಕೆ, ಸೊ ಗ್ರೇಟ್. ಓಕೆ, ಆ್ಯಂಡ್ ದೀಪಾವಳಿ ಸ್ಪೆಷಲ್ ನೀವು 2 ಡಿಶ್ ಇವತ್ತು ನಮಗೆ ಮಾಡಿಕೊಟ್ರಿ. ಆ್ಯಂಡ್ ವೀಕ್ಷಕರಿಗೆ ಕೂಡ ಸ್ವಲ್ಪ ಈಸಿ ಆಗ್ಬೋದು. ಆ್ಯಂಡ್ ನನ್ನ ಪ್ರಕಾರ 2 ಡಿಶ್ ಕೂಡ ನನ್ನ ಪ್ರಕಾರ ಒಂದು 25 to 30 ಮಿನಿಟ್ಸ್ ಒಳಗೆ ಆಗುವಂಥದ್ದೇ. ಆ್ಯಂಡ್ ಒಂದು ಏನಂದರೆ ಹಾಲು ಬೇಯಿಸುವಾಗ ಒಂದು 2 ಗಂಟೆ ಬೇಕಾಗ್ತದೆ. ಓಕೆ, ಆ್ಯಂಡ್ ಇದು ಮಕ್ಕಳಿಗೆ ನಮ್ಮಂಥವ್ರಿಗೆಲ್ಲ ಜಾಸ್ತಿ, ಮಕ್ಕಳು ಅಂದರೆ ನಮ್ಮಂಥವ್ರೆ, ಓಕೆ, ಸ್ವಲ್ಪ ಜಾಸ್ತಿ ಇಷ್ಟ ಆಗುವಂಥದ್ದು. ಓಕೆ, ಆ್ಯಂಡ್ ಗ್ರೇಟ್. ಆ್ಯಂಡ್ ಮತ್ತೊಮ್ಮೆ ಹೇಳ್ಬೋದು ಏನೆಲ್ಲ ಬೇಕು ಇದಕ್ಕೆ ಅಂತ? ಇದಕ್ಕೆ ಮೈದಾ 1 ಕಪ್, ಓಕೆ, ಚಿರೋಟಿ ರವೆ, ಓಕೆ, ಕೋವಾ, ಮತ್ತೆ ಉಪ್ಪು, ಸೋಡಾ, ಏಲಕ್ಕಿ, ಶುಗರ್, ಆಯಿಲ್, ತುಪ್ಪ. ಓಕೆ, ತುಪ್ಪ ಮತ್ತೆ ಆಯಿಲ್ ಒಟ್ಟಿಗೆ ಬೇಯಿಸ್ಬೇಕಲ್ವಾ. ಸ್ವಲ್ಪ ಫ್ಲೇವರ್ ನೀವು ಹೇಳಿದಾಗೇ ಅದು ಕರೆಕ್ಟ್, ಫ್ಲೇವರ್ ಸೂಪರ್ ಆಗಿ ಬಂದಿದೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಆ್ಯಂಡ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ದೀಪಾವಳಿ ಹಬ್ಬ, ಸೊ ಅದಕ್ಕೆ ಏನು ಹೇಳ್ತೀರಾ? ಟಿಪ್ಸ್ ಏನಾದರೂ ಕೊಡ್ತೀರಾ? ನಾನು ಇಲ್ಲಿ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಸಾದ್ ಸರ್ ಕಾರ್ತಿಕ್ ಸರ್, ಮತ್ತೆ ಇದು ಡಿಶ್ ಹೇಳಿಕೊಟ್ಟ ಶ್ರುತಿ ಮತ್ತೆ ಸುಷ್ಮಿತಾ ಅವರಿಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರು ನಿಮ್ಗೆ ಹೇಳಿಕೊಟ್ರು? ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ಪಂದನ ವಾಹಿನಿಗೆ, ಆಲ್ ಟೆಕ್ನಿಷಿಯನ್, ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಆ್ಯಂಡ್ ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಹೀಗೆ ದೀಪ ಬೆಳಗಿ. ಓಕೆ, ಇನ್ನಷ್ಟು. ಓಕೆ, ಆ್ಯಂಡ್ 2 ಡಿಶ್ ಇವತ್ತು ನಮ್ಮ ವೀಕ್ಷಕರಿಗೆ ಕಲಿಸ್ಕೊಟ್ಟಾಯ್ತು. ನೆಕ್ಸ್ಟ್ ಯಾವಾಗ ಬರ್ತೀರಾ? ಬರ್ಬೇಕು ನೀವು. ಓಕೆ, ಏನಾದರೂ ಬೇರೆ ನಾನ್ ವೆಜ್ಜಾ ಏನಾದರೂ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ಸೂಪರ್. ಆ್ಯಂಡ್ ಶ್ರೀಲತಾ ಮೇಡಮ್ ಅವರು 2 ಡಿಶನ್ನು ಕಲಿಸ್ಕೊಟ್ರು. ಆ್ಯಂಡ್ ಇವತ್ತು ಸ್ವೀಟ್ ಯಾಕಂದರೆ ದೀಪಾವಳಿ ಹಬ್ಬ, ಸೊ ಹಾಗಾಗಿ ಸ್ವೀಟನ್ನು ನಮ್ಮ ವೀಕ್ಷಕರಿಗೋಸ್ಕರ ಈಸಿಯಾಗಿ ಯಾವ ಮೆಥಡಲ್ಲಿ ಹೇಳಿಕೊಟ್ರು. ಆ್ಯಂಡ್ ಸ್ವೀಟ್ ಅಂತ ಹೇಳುವಾಗ ಜಾಸ್ತಿಯಾಗಿ ನಮಗೆ ದೀಪಾವಳಿ ಹಬ್ಬದಲ್ಲಿ ಸ್ವೀಟನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ದೀಪಾವಳಿ ಹಬ್ಬ ಹೇಳುವಾಗಲೇ ಜಾಸ್ತಿಯಾಗಿ ನೆನಪಾಗೋದು ಪಟಾಕಿ, ಹೊಸ ಡ್ರೆಸ್ಸು, ಇಂಥದ್ದೇ ಜಾಸ್ತಿ ನೆನಪಾಗೋದು. ಆ್ಯಂಡ್ ಎಲ್ರಿಗೂ ರಜೆ ಇರುತ್ತೆ, ಸೊ ದೀಪಾವಳಿ ಹಬ್ಬವನ್ನು ಎಂಜಾಯ್ ಮಾಡಿ. ಆ್ಯಂಡ್ ಪಟಾಕಿ ಬಿಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ, ಅಂದರೆ ಮಕ್ಕಳು ಜಾಸ್ತಿಯಾಗಿ ಸ್ವಲ್ಪ ಕೇರ್ಫುಲ್ ಅಂದರೆ ನಮ್ಮ ಪೇರೆಂಟ್ಸ್ ಅವರು ಜಾಸ್ತಿಯಾಗಿ ಮಕ್ಕಳ ಜೊತೆಗೆ ಇರಲಿ. ಓಕೆ, ಮತ್ತೊಮ್ಮೆ ನಮ್ಮ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿರಂತರ ಸುದ್ದಿ ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ.